ಮುಂಡಾಜೆ ಸದಾಶಿವ ಶೆಟ್ಟಿಯವರ ಜೊತೆ ತಿರುಗಾಟ ಮಾಡುವುದಂದರೆ ಅದು ಒಂದು ಬೆಳಕಿನ ದಾರಿಯಲ್ಲಿ ನಡೆದ ಹಾಗೆ. ಕಟೀಲು ಮೇಳದಲ್ಲಿ ಸಾಧಾರಣ 95-100 ಪ್ರಸಂಗಗಳು ದೇವಿ ಮಹಾತ್ಮೆ ಪ್ರಸಂಗಗಳಾಗಿರುತ್ತದೆ. ಮಧುವಿನ ಪಾತ್ರದಲ್ಲಿ ವಿದ್ಯುನ್ಮಾಲಿಯಾಗಿ ರಕ್ತಬೀಜನಾಗಿ ಅವರು ಕಾಣಿಸಿಕೊಂಡದ್ದುಂಟು. ಈ ಪಾತ್ರದಲ್ಲಿ ಅನೇಕರು ತಮ್ಮ ವೈಶಿಷ್ಟ್ಯತೆಗಳ ಮೂಲಕವಾಗಿ ಪ್ರಸಿದ್ಧಿಯನ್ನು ಪಡೆದವರಿದ್ದಾರೆ. ಆದರೆ ಮುಂಡಾಜಿಯವರು ಸ್ವಂತಿಕೆಯಿಂದ ಹಲವು ವಿಶಿಷ್ಟತೆಗಳನ್ನು ಈ ಪಾತ್ರದ ಮೂಲಕವಾಗಿ ಹುಟ್ಟು ಹಾಕಿದಂತಹ ಒಬ್ಬ ಕಲಾವಿದ. 56 ವರ್ಷಗಳ ತಿರುಗಾಟ. ಇಷ್ಟು ತಿರುಗಾಟ ಮಾಡಿದರೂ ಕೂಡ ಹೊಸ ಪ್ರಸಂಗ ಬರುವಾಗ ಮಗುವಿನಂತೆ ಹೊಸತನ್ನು ತಿಳಿದುಕೊಳ್ಳಬೇಕೆನ್ನುವಂತಹ ಕುತೂಹಲದಲ್ಲಿ ತೊಡಗಿಸಿಕೊಳ್ಳುವ. ಯಾವತ್ತೂ ಅವರು ಮೇಳದ ಧಣಿಗಳಿಗೆ ಅಥವಾ ಮೇಳದ ಭಾಗವಾದವರೇ ಹೊರತು ಮೇಳಕ್ಕೆ ಭಾರವಾದವರಲ್ಲ. ದೇವರು ಪರೀಕ್ಷೆಗಾಗಿ ಏನನ್ನು ಅವರಿಗೆ ಕೊಡ್ಲಿಲ್ಲೋ ಅದನ್ನೆಲ್ಲ ದೇವರಿಂದಲೇ ಪಡೆದೇ ಬಿಟ್ಟ ಛಲವಾಗಿ, ದೇವರ ಬಗ್ಗೆ ಅಯ್ಯೋ ನನಗೆ ಕೊಡ್ಲಿಲ್ಲಲ್ಲ ಅಂತ ಉಪೇಕ್ಷಾ ಭಾವನೆಯನ್ನು ತಂದು ತಾಳಿದವರಲ್ಲ. ಒಂದು ಸಮಸ್ಯೆ ವೈಯಕ್ತಿಕ ಜೀವನದಲ್ಲಿ ನನಗೆ ಬಂದಾಗ ಮೇಳದಲ್ಲಿ ಮುಖ ಬಾಡಿಸಿ ಕೂತಿದ್ದೆ. ಆಗ ಹತ್ತಿರದ ಬಂದಂಥವರು ಒಂದು ಮಾತು ಹೇಳಿದರು. ಅನ್ನೆರೆ ದೇವರೇ ನೀರೊಂಜಿ ಮಲ್ಲ ನಿರ್ದೇಶಕ್ಕೆ ಎಂದು ಒತ್ತೋನುವಾರ ನಮ್ಮನ್ನು ಮಾತೆರೆಲ್ಲ ನಿರ್ದೇಶನ ಮಲ್ಪುನ ಆರೊಂದು ಒತ್ತೋನುವಾರ ಅಂದು ಒತ್ತೋನ್ವೆ ಮ್ಯಾನೇಜರೇ. ಒಂಜಿ ಎಡ್ಡ ನಿರ್ದೇಶಕ್ಕೆ ಒಂಜಿ ಕಷ್ಟದ ಪಾತ್ರನು ಒಂಜಿ ಎಡ್ಡ ನಾಟಕ ಕೊರ್ಪೆ. ಓ ಈ ನಾಟಕ ಮಾತ್ರ ಈ ನಾಟಕ ಆ ಪಾತ್ರನು ಮಲ್ಪರೆ ಸಾಮರ್ಥ್ಯ ಉಂಡು. ಅವು ಬುಲ್ಪುನ ಪಾತ್ರ ಆವಡು, ತೆಲ್ಪುನ ಪಾತ್ರ ಆವಡು, ಎಂಚಿನೆತ್ತಂಡ ಲಾಯ ಮಲ್ಪುವೆ ಎಂದು ಅಂಚ ದೇವರು ಈರೇನು ಆಯ್ಕೆ ಮಲ್ದಿರನ್ನೆರ ಈರ ಇನ್ನು ಸಮರ್ಥವಾದ ನಿರ್ವಹಿಸವರು ಅಂದು ಈರು ಬುಲ್ತುಂಡ ಈರು ದೇವರೇನು ಒಂಜಿ ಇನ್ಸಲ್ಟ್ ಮಲ್ತಿಲ್ಲ ಕಥ ಈರು ಬುಲಿಪುನು ಸರಿಯಾ ದೇವರು ಈರೇನು ಆಯ್ಕೆ ಮಲ್ದಿನತ್ತೆ ಈರೆಡ್ದೇ ಉಬೇಲೆ ಆಪುಂಡು ಒಂದು ಈರು ಮಂಡೆ ಬೇಸಿ ಮಲ್ತೊಂದು ಕುಲ್ಲುಂಡು ಆಪುಂಡ. ಅತ್ಯಂತ ಲಲಿತ ವಾಕ್ಯದ ಮೂಲಕವಾಗಿ, ಸರಳ ವಾಕ್ಯದ ಮೂಲಕವಾಗಿ ಮೇಳದ ಪ್ರತಿಯೊಂದು ಕಲಾವಿದನನ್ನೂ ತನ್ನ ಬಂಧು ಎನ್ನುವಂತಹ ನಿಟ್ಟಿನಲ್ಲಿ ತಿಳಿದುಕೊಂಡು 6 ತಿಂಗಳ ಕಾಲ ಯಾವುದೇ ಕಲಾವಿದನಿಗೆ ಏನೇ ಸಮಸ್ಯೆ ಬಂದರೂ ಇವರಿಂದ ಪರಿಹಾರ ಆಗ್ತದೆ ಅಂತಲ್ಲ, ಆದರೆ ಅತ್ಯಂತ ಪ್ರೀತಿಯಿಂದ ಅವರ ಜೊತೆ ಮಾತಾಡುತ್ತಾ ಆ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಸಂಘಟಕನಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು ಅವರು. ನಾನಾಗಲೇ ಹೇಳಿದೆ, ಕಟೀಲು ಮೇಳದ ಅನುಭವದಲ್ಲಿ ಮಾತ್ರ ನಾನು ಮಾತಾಡೋದು ಅಂತ. ಒಂದು ದಿವಸ ಮುಂಜೆ ಮೋಹನಣ್ಣನ ರಜೆಗೆ ಲಲಿತೋಪಾಖ್ಯಾನದ ವಿಷ್ಣು ಮಾಡುವ ಅವಕಾಶ ನನಗೆ ಬಂದಿತ್ತು. ನಾನು ಬಣ್ಣ ಮುಗಿಸಿ ಡ್ರೆಸ್ ಕಟ್ಟಲಿಕ್ಕೆ ಹೇಳುವಾಗ ನನಗೆ ಡ್ರೆಸ್ ಕಟ್ಟಲಿಕ್ಕೆ ಇದ್ದ ಹುಡುಗ ಮಲಗಿದ್ದ. ಎಲ್ಲಿ ಮಲಗಿದ್ದ ಅಂತ ಗೊತ್ತಿಲ್ಲ. 2-3 ಸರಿ ಜೋರಾಗಿ ಕರೆದೆ. ನನ್ನ ಧ್ವನಿ ಸ್ವಲ್ಪ ಜೋರಾಯಿತು. ಅಂತೂ ಓಡ್ಕೊಂಡು ಬಂದ. ಏನೋ ಒಂದೆರಡು ಬಿರುಸು ಮಾತು ಅವನಿಗೆ ನಾನು ಹೇಳಿಬಿಟ್ಟೆ. ಅಂತೂ ಅವ ಡ್ರೆಸ್ ಕಟ್ಟಿದ್ದ ವೇಷ ಹೋಯಿತು. ವಿಷ್ಣುವಿನ ಪಾತ್ರ ಹೋಗಿ ಮುಗಿಸಿ ಬಂದ ನಂತರ ಮ್ಯಾನೇಜರು ನನ್ನನ್ನು ಹತ್ತಿರ ಕರೆದು ಹೇಳಿದರು, ಬೆಳಗ್ಗಿನಿಂದ ರಂಗಸ್ಥಳದ ಕೆಲಸದವರು, ಡ್ರೆಸ್ಸು ಕಟ್ಟುವವರು, ಅವರ ದಿನಚರಿ ಏನು ಅಂತ ಹೇಳಿದರು. ನನಗೆ ಯಾಕಪ್ಪ ಇದನ್ನು ಹೇಳ್ತಾ ಇದ್ದಾರೆ ಮ್ಯಾನೇಜರು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆ ನನಗೆ ಹೇಳ್ತಾ ಇದ್ದಾರೆ ರಂಗಸ್ಥಳ ಕೆಲಸದವರ ಕೆಲಸ ಏನು, ಆ ಮುರಕಲ್ಲಲ್ಲಿ ರಂಗಸ್ಥಳ ಹಾಕುವ ಕಷ್ಟ ಏನು, ಡ್ರೆಸ್ಸು ಕಟ್ಟುವವರು ಅವತ್ತು ಬೆಳಗ್ಗಿನ ಮಳೆಯ ಸಂದರ್ಭದಲ್ಲಿಯೂ ಕೂಡ ಡ್ರೆಸ್ಸು ಕಟ್ಟುವುದಕ್ಕೆ ಪಡುವ ಕಷ್ಟ ಏನು, ನನಗೆ ಯಾಕೆ ಹೇಳ್ತಾ ಇದ್ದಾರೆ ಇವರು? ಲಲಿತೋಪಾಖ್ಯಾನ ಪ್ರಸಂಗಕ್ಕೂ ರಂಗಸ್ಥಳದ ಡ್ರೆಸ್ ಕಟ್ಟುವುದಕ್ಕೂ ಏನು ಸಂಬಂಧಪ್ಪ? ಎಲ್ಲಾದರೂ ನಾನು ತಪ್ಪಿದ್ನಾ? ಎಲ್ಲ ಹೇಳಿ ಆಮೇಲೆ ಹೇಳಿದರು, ಇನಿಯಾಕುಲು ಜಪ್ಪುನಗನಿ ಮೂಜಿ ಮೂಜರೆ ಆತನನ್ನರೆ.
ಈರ್ನ ವೇಸಪೋಡು ಅಂದು ಅಂಡ ಈ ನೀರು ಮೆಲ್ಲ ಪಣ್ಣುಂಡ ಎಲ್ಲ ಹಿಡ್ದು ತಡಾರೆ ಬಲ್ಲಿ ಎನ್ನ ವೇಸಪೋಡತ್ತ ಮಾರಯ ಅಂತ ಪಣ್ಣುಂಡ ಅಕುಲ್ಲ ಕಟ್ಟುವಿರನ್ನೆರೆ ನಮ್ಮ ಜೋರು ಮಲ್ತದ್ದು ದಾದ ಮಲ್ಪೆರಂಡು. ನನಗೂ ಹೌದು ಖಂಡಿತು, ವಿಷಯ ಆದದ್ದಲ್ಲ. ಇಷ್ಟು ನನ್ನ ಹತ್ರ ಹೇಳಿದವರು ಮರುದಿವಸ ನನಗೆ ಡ್ರೆಸ್ ಕಟ್ಟುವ ಬಂದು ಹೇಳಿದ, ಅನ್ನರೆ ಕೋಡೆ ಅನ್ ಬನ್ನಗ ಲೇಟಾಂಡೀರಿಗೆ ಡ್ರೆಸ್ ಕಟ್ಟಿನಾಗ ಮ್ಯಾನೇಜರ್ ಬೊಕ್ಕ ಬತ್ತು ಪಂಡೀರು ಬೊಕ್ಕ ಮಂಡೆಗೆ ಪೋಂಡು ದಾದ ಬಂಡೀರು ಅಂತ ಕೇಳಿದೆ ನಾನು. ಅವನ ಹತ್ರವೂ ಕರೆದು ಹೇಳಿದಾರಂತೆ, ಆರು ಕಾಲೇಜ್ ಮುಗಿತದ್ದು ಬಲ್ತೊಂದು ಬರ್ಪಿನಿ ಬಲ್ತದ್ದು ಆರೆಗೆ ವೇಸ ಪೋನಗ ನಿನ್ನ ವೇಸ ಕಟ್ಟುನೈ ರೆಡಿ ಇಜ್ಜಡ್ ಆರೆಗೆ ಬಂಗತ ಮರೆಯ ಆರನ ವೇಸ ಪೊರ್ತುಗೆ ಪೋಯ್ಜಡ ಪುದರ್ ಬರ್ಪಿನಿ ನಂಕತ ಈ ಡ್ರೆಸ್ ಕಟ್ಟಿನಾಗ ಸರಿ ಉಪ್ಪೊಡತ. ನನಗೂ ಜೋರು ಮಾಡದೆ ಅವರಿಗೂ ಜೋರು ಮಾಡದೆ ಇಬ್ಬರನ್ನೂ ಕರೆದು ವಾಸ್ತವವನ್ನು ಸರಿಯಾಗಿ ವಿಸ್ತರಿಸಿ ನಮ್ಮ ನಡುವೆ ಅಂದರೆ ಡ್ರೆಸ್ಸು ಕಟ್ಟುವವರ ಹಾಗೂ ವೇಷಧಾರಿಗಳ ನಡುವಿನ ಒಂದು ಒಳ್ಳೆಯ ಬಾಂಧವ್ಯವನ್ನು ಗಟ್ಟಿಗೊಳಿಸುವಲ್ಲಿ ತುಂಬ ಸಹೃದಯತೆಯಿಂದ ತೊಡಗಿಸಿಕೊಂಡವರು. ಯಾವತ್ತೂ ನಗುಮುಖದೊಂದಿಗೆ ವ್ಯವಹರಿಸುವವರವರು. ನಾನಾಗಲೇ ಹೇಳಿದೆ, ಮೇಳದ ಭಾಗವಾದವರೇ ಹೊರತು ಮೇಳಕ್ಕೆ ಭಾರವಾದವರಲ್ಲ ಅಂತ. ಹೇಗೆ ಒಂದು ಮೇಳದ ಯಜಮಾನನಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ತಾರೋ, ಅದೇ ರೀತಿ ಆಟ ಆಡಿಸುವವನ ಕಷ್ಟ ಏನುಂಟು, ಆಟ ಆಡಿಸುವವನಿಗೆ ಅವ ಎದುರಿಸುವಂತಹ ಸಮಸ್ಯೆಗಳೆಲ್ಲ ಏನುಂಟು, ಇವುಗಳನ್ನೆಲ್ಲ ಅರ್ಥೈಸಿಕೊಂಡು ಆಟ ಆಡಿಸುವವರಿಗೂ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡುತ್ತಾ, ಸಿಕ್ಕಾಪಟ್ಟೆ ಮಳೆ ಬಂದ ಸಂದರ್ಭದಲ್ಲಿಯೂ ನೆಲನೋಟಕನಾಗಿರುವಂತಹ ಸೇವಾದಾರನಿಗೆ ಹೋಗಿ ಇರ್ದಾಲೆ ಪೋಡಚ್ಚಿ ಆಟಾಪುಂಡು ಆಟೆಂಕುಲ್ ಮಲ್ಪ ಆಟಾಪುಂಡು 20-30 ಸರ ಅವರ ಹತ್ರ ಹೋಗಿ ಆಟ ಆಗ್ತದೆ ನಮ್ಮ ಹತ್ರ ಬಂದು ಆಟ ಮಲ್ಪಡು ನಮ್ಮ ಆಟ ಓಡು. ಹೀಗೆ ಸೇವಾಗಾರನಿಗೂ ಅತ್ಯಂತ ಹತ್ತಿರದವರಾಗಿ ದಣಿಗಳ ಮನಸ್ಸನ್ನು ಅರ್ಥೈಸಿಕೊಂಡು ನಡೆಯುವಂತಹ ಒಬ್ಬ ಪ್ರಬಂಧಕನಾಗಿ ಒಬ್ಬ ಮ್ಯಾನೇಜರ್ರಾಗಿ ಎಲ್ಲರ ಪ್ರೀತಿಗೂ ಕೂಡ ಪಾತ್ರರಾದವರು. ಇದು ಮ್ಯಾನೇಜರ್ರಾಗಿ ಅವರ ತೊಡಗಿಸಿಕೊಳ್ಳಬೇಕಾದ್ರೆ ನೀವು ಅವರ ಪೆಟ್ಟಿಗೆ ನೋಡಿ. ಜ್ವರಕ್ಕೆ ನಾವು ತಮಾಷೆ ಮಾಡೋದು ಉಂಟು, ಈರ್ನ ದಾದಂದು ಕ್ಯಾಶ್ ಪೆಟ್ಟಿಗೆನಾ ಅಥವಾ ಮೆಡಿಕಲಾ? ಜ್ವರಕ್ಕೆ ಮದ್ದುಂಟು, ಅವರಿಗೆ ಹಲ್ಲಿನೋವಿಗೆ ಮದ್ದುಂಟು, ತಲೆನೋವಿಗೆ ಮದ್ದುಂಟು, ಮೈಕೈ ನೋವಿಗೊಂದು ಮದ್ದುಂಟು, ಲೂಸ್ ಮೋಷನ್ಗೆ ಮದ್ದುಂಟು, ಶೀತ ಕೆಮ್ಮಿಗಾದರೆ ಅವರ ಹತ್ರ ಮದ್ದುಂಟು, ಎಂತಾದರೂ ಮದ್ದುಂಟು. ನೀವು ಜ್ವರದಿಂದ ರಜೆ ಹಾಕಿದ್ದಿಟ್ಕೊಳ್ಳಿ, ಮರುದಿವಸ ಫೋನ್ ಮಾಡ್ತಾರೆ, ಎಂಜೊಲ್ಲರು ನಡಪರಾಪುಂಡ ಬಚ್ಚೆಲ್ ಮಾತುಂಡ ಬಚ್ಚೆಲ್ ಕಮ್ಮಿಯಾಂಡ ಎಲ್ಲ ಕಮ್ಮಿಯಾಂಡ ಅವಸರಲ್ಲೇ ಅಂಚಂಡ ಬರೋಲಿ ಆಯ್ತಾಯಿನಿ ಇಂತ ಕೊನೆಯಾಗಿ ಕೇಳ್ತಾರೆ. ಹೀಗೆ ಯೋಗಕ್ಷೇಮವನ್ನು 3-4 ದಿವಸ ನೀವು ಬಂದರೆ ಮತ್ತು ಹೇಳ್ತಾರೆ. ಹೇಳುವಾಗ ನಮಗೆ ಕೆಲವು ಸಲ ಅವರ ಒಬ್ಬ ಭಾವಜೀವಿಯಾಗಿ ಅವರು ತೊಡಗಿಸಿಕೊಳ್ಳುವಂಥ ಬಗೆ, ಅವರು ನಡ್ಕೊಂಡು ಹೋಗುತ್ತಾ ಇರುವಾಗ ಕೆಳಗಿನ ಪೆಟ್ಟಿಗೆ ಅವರು ಮಲಗಿದ್ದ ಸಂದರ್ಭ, ಎಲ್ಲೋ ಇದ್ದ ಸೀರೆಯನ್ನು ತೆಗೆದು ಮಲಗಿದವನಿಗೆ ಮೇಲೆ ಹಾಸಿ ಅವರು ಹೋದದ್ದನ್ನು ಕಣ್ಣಾರೆ ಕಂಡವನು ನಾನು. ಭೂಮಿಲುಂಡನ್ನರೆ ಬೆಂತಿನ ಕುಲತ ಈಗ ಕಣ್ಣಾರೆ ಕಂಡವರು ನಾನು. ಒಬ್ಬ ಮ್ಯಾನೇಜರ್ ಆಗಿ ಅವರು ಮಲಗಿದ ಕೆಲಸಗಾರರ ಮೇಲೆಯೋ ಅಥವಾ ಕೆಳಗಿನ ಪೆಟ್ಟಿಗೆಯವರ ಮೇಲೆಯೋ ಸೀರೆಯನ್ನು ಹೊದಿಸಿ ಹೋದವರಿದ್ದಾರೆ. ಒಂದು ಹೊಸ ಪ್ರಸಂಗ ಬರಲಿ, ದುಷ್ಟಬುದ್ಧಿ ಮತ್ತು ಮದನ ಪ್ರಸಂಗ ಕಟೀಲು ಮೇಳಕ್ಕೆ ಬರುವಾಗ ನಮ್ಮ ಹತ್ರ ಬಂದು, ನನ್ನ ಹಾಗೂ ಅಮುಂಜೆ ಮಣ್ಣನ ಹತ್ರ ಬಂದು ನಮ್ಮ ಜೊತೆ ಕುಳಿತು ಒಂದು ಮಗು ಕೇಳುವ ಹಾಗೆ ಅದರ ನಡೆ ಹೇಗೆ, ಈರು ಏತು ಮಲ್ತಾರು ಮ್ಯಾನೇಜರ್, ಈರು ಎಂಚಿನ ಅಂಕಳಕ್ಕೇನು ಅತಿ ಅಂಕುಲು ಮಲ್ತಿನ ಬೇತ ಇತ್ಯದ ಕ್ರಮ ಎಂಚ ಎಂಕ್ ಗೊತ್ತಿತ್ತೇನೆ ಯಾನ್ ಪನೊಂದು ಈರೇ ಗೊತ್ತಿತ್ತೇನೆ ಈರು ಪನೊಂದು ಆರೇ ಗೊತ್ತಿತ್ತೇನೆ ನಾಯ ಪನೊಂದು ಪೌಂಡ ಆಟ ತೂಪಿನಗಳಿಗೆ ಅರ್ಥ ಹೊಡ್ತದೆ ಅದಾಂಡ್ಲ. ಹೀಗೆ ಆಮೇಲೆ ವಿಶ್ವಣ್ಣನ ಸುಣ್ಣಂಬಳಿ ವಿಶ್ವಣ್ಣನ ದುಷ್ಟಬುದ್ಧಿಯ ದಾರಿ ಹೀಗೆ, ಅದಕ್ಕೆ ಮದನ ಹೀಗೆ ಮಾಡ್ತಾಯಿದ್ರು ಅಂತ ಹೇಳುವಾಗ ಅದಷ್ಟನ್ನೂ ಕೇಳಿಕೊಂಡು ಅದೇ ವಾಕ್ಯವನ್ನು ರಂಗಸ್ಥಳದಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಮೊನ್ನೆಷ್ಟೇ ಒಂದು ಯೂಟ್ಯೂಬ್ ಲಿಂಕ್ ಬಂತು ಶ್ರೀಕಾಂತ್ ಸೋಮಾಜಿ ಅವ್ರದ್ದು, ಅದರಲ್ಲಿ ಉಂಟು ನೋಡಿ, ವಿಶ್ವಣ್ಣನ ದಾರಿ ಹೇಗುಂಟು ಎನ್ನುವುದನ್ನು ಹೇಳಿಕೊಟ್ಟಿದ್ದೇವೆ ನಾವು, ಅದು ಹಾಗೆಯೇ ಅವರು ಹೇಳಿದ್ದಾರೆ.
ಹಾಗಾಗಿ ಹೊಸತೊಂದನ್ನು ಕಲಿಯುವಂಥ ಹಂಬಲ, 50 ವರ್ಷದ ತಿರುಗಾಟದ ನಂತರವೂ ಹೊಸತೊಂದನ್ನು ಕಲಿಯುವ ಹಂಬಲ. ಹೊಸತು ಭಾಷೆ ಏನಾದರೂ ಯಾವುದಾದ್ರೂ ಹೇಳಿದರೆ ಅಂಚೆ ಪಂಡದಾದ ಐನು ಒಡೆ ಮಾತು ಫನೋಲಿ ಅಂತ ಹೇಳಿದವರಿದ್ದಾರೆ. ಹೀಗೆ ಮುಂಡಾಜಿಯವರು ನಾನು ಆಗಲೇ ಹೇಳಿದಾಗ ಅದು ಸೂತ್ರ. ಆ ಸೂತ್ರ ಬಿಡಿಸಿಕೊಂಡಷ್ಟು ನಮಗೆ ವಿಸ್ಮಯದ ಪರಿಚಯವೇ ಆಗುತ್ತದೆ. ಒಬ್ಬ ವೇಷಧಾರಿಯಾಗಿ, ಒಬ್ಬ ಪ್ರಬಂಧಕನಾಗಿ, ಒಬ್ಬ ಭಾವಜೀವಿಯಾಗಿ, ಒಬ್ಬ ಸ್ನೇಹಜೀವಿಯಾಗಿ, ಮೇಳದ ಒಳಗಿನ ವ್ಯವಸ್ಥೆ ಏನುಂಟು, ಪ್ರಸಂಗಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ನಿರ್ಧಾರಗಳೆಲ್ಲ ಏನುಂಟು, ಅದಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ಪಂದಿಸುವವರವರು. ಒಂದು ಹುಡುಗ ತಪ್ಪು ಮಾತಾಡಿದಂತಾದರೆ ಅವನನ್ನು ಕರೆದು ಅವನಿಗೆ ಅಂಚ ಪಾತ್ಯರುಚಿ ಅವೆಂಜಿನ ಪಾತ್ಯರನು ಅಂತ ಹೇಳುವವರಲ್ಲ. ನೀನು ತಪ್ಪು ಹೇಳಿದ್ದರಿಂದ ಆಗುವ ಸಮಸ್ಯೆ ಏನು, ನೀನು ಹೊಸದಾಗಿ ಬೇರೆ ಮಾತಾಡಿದರೆ ಆ ಪಾತ್ರದ ನಡೆಗೆ ಆಗುವಂತಹ ತೊಡಕೇನು, ಇದನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಹೇಳಿಕೊಡುವರು. ಮೊನ್ನೆ ಗುರುತೇಜರು ಬರೆದರು, ಅನೇಕರಿಗೆ ಮುಂಡಾಜೆ ಮಾಮು ಆಗಿ ಅವರು ಪ್ರಸಿದ್ಧರು, ಅನೇಕರಿಗೆ ಇನ್ನು ಮ್ಯಾನೇಜರ್ ಮಾಮು ಆಗಿ ಅವರು ಪ್ರಸಿದ್ಧರು, ಇನ್ನು ಕೆಲವರಿಗೆ ಬರೀ ಮ್ಯಾನೇಜರೇ ಆಗಿಯೇ ಅವರು ಪ್ರಸಿದ್ಧರು, ಇನ್ನು ಕೆಲವರಿಗೆ ಸದಾಶಿವಣ್ಣ ಆಗಿ ಪ್ರಸಿದ್ಧರು. ಇಷ್ಟು ಸಣ್ಣ ಮಗುವನ್ನು ಕೂಡ ಅವರು ಏಕವಚನ ಪ್ರಯೋಗ ಮಾಡಿ ಕರೆದದ್ದು ಕಡಿಮೆ. ತುಳು ಪ್ರಸಂಗಗಳಲ್ಲಿನ ಕೆಲವೊಂದು ವಿಸ್ಮಯಗಳನ್ನೆಲ್ಲ ಹೇಳುತ್ತಾ ಅದನ್ನು ತುಳು ಪ್ರಸಂಗದ ಭಾಷಾ ಸೌಂದರ್ಯ ಏನುಂಟು ಅದನ್ನು ಕನ್ನಡಕ್ಕೆ ಹೇಗೆ ತರಬಹುದು. ನನ್ನಲ್ಲೊಮ್ಮೆ ಕೇಳಿದರು, ಅನ್ನೆರೆ ಕೊಲೆಕಾಡಿದಾರ ನೆಟ್ಟು ಒಂಜಿ ಬಾನ್ ಪೊಚ್ಚ ಅಂದು ಓದಿಯೇ ಅಂಚೆ ಬಂಡದಾದ ಅನ್ನೆರೆ. ಹೀಗೆ ಎಲ್ಲಿಯೋ ಓದಿದ್ದನ್ನು, ಯಾರೋ ಹೇಳಿದ್ದನ್ನು ನೆನಪಿಟ್ಟುಕೊಂಡು ಬಂದು ಅವರ ಮ್ಯಾನೇಜ್ಮೆಂಟಿನ ಅಷ್ಟು ತುರ್ತಿನ ನಡುವೆಯೂ ಸುಮಾರು 2 ಸೆಂಟಿಮೀಟರ್ ಉದ್ದದೊಂದು ಸಣ್ಣ ಮೊಬೈಲ್ ಹಿಡ್ಕೊಂಡು ಅದರ ನಡುವೆ ಕ್ರಿಕೆಟಿನ ಆಸಕ್ತಿಯಲ್ಲಿ ನಾವೇನಾದರೂ ಮಾತಾಡ್ತಾ ಇದ್ದರೆ ಅದರ ಬಗ್ಗೆ ಆಸಕ್ತಿ ಇಲ್ಲದಿದ್ದರೂ ನಾವು ನಮ್ಮ ಅಂತರಂಗವನ್ನು ಹೇಳಿದರೆ ಅದಕ್ಕೂ ಕೇಳ್ತಾರೆ. ಇಂಚೆ ಆಂಡು ಮಾರ್ಯಾರೆ ಅಂಕಲ್ ನೈಟ್ ಒಂಜಿ ಊರುಡು ಅಂತ ಹೇಳಿದರೆ ಅದಕ್ಕೂ ಸ್ಪಂದಿಸ್ತಾರೆ. ಅವರಿಗೆ ಸಂಬಂಧ ಇಲ್ಲ, ಅದಕ್ಕೂ ಸ್ಪಂದಿಸ್ತಾರೆ. ಹೀಗೆ ಪ್ರತಿಯೊಬ್ಬ ಕಲಾವಿದನ ಅಂತರಂಗ ಬಿಂಬಿಸುವ ಭಾವ ತರಂಗಗಳಿಗೆ ಕನ್ನಡಿಯಾಗುತ್ತಾ ಇದ್ದವರು. ಹಾಗಾಗಿ ನಾವು ಕಳೆದುಕೊಂಡದ್ದು ಅವರ ಭೌತಿಕ ಶರೀರ ಮಾತ್ರ. ಅವರೊಟ್ಟಿಗೆ ಕಳೆದ ದಿನಗಳು ಅದು ನಮ್ಮ ದಿನಗಳು, ಅವರ ಶಕ್ತಿಶಾಲಿ ಸಹಯೋಗ ಸಾಂಗತ್ಯ ನೀಡಿದ ದಿನಗಳು. ಇಷ್ಟೆಲ್ಲ ಪ್ರೀತಿಯ ಮುಖವನ್ನು ಹೊಂದಿರುವಂಥ ಅವರು ಕೆಲವೊಮ್ಮೆ ನಿಷ್ಠುರದ ನಡೆಗಳನ್ನು ಆಡಿದ್ದುಂಟು. ಮೇಳವೊಂದು ಬರುವಾಗ ನಾನು ಒಂದೇ ದಿವಸ ಇದ್ದದ್ದು ಕ್ಯಾಂಪಲ್ಲಿ. ಆ ದಿವಸ ಬರುವಾಗ ನಿಖುಲ್ ಬತ್ತಿನಾ ಅಂತ ಕೇಳಿದ್ರು ಅಷ್ಟೇ. ಅಂದರೆ ಅವರು ಬೇರೆ ಸೆಟ್ಟಿನ ನಿರೀಕ್ಷೆಯಲ್ಲಿದ್ದರು ಏನೋ. ನಿಖುಲ್ ಬತ್ತಿನಾ ಇವರು ತಕ್ಷಣ ಲಾರಿಯನ್ನು ತುಂತು ಜಪಡ ವಚ್ಚಿ ಎಂಚ ಎಂಕುಲು ಜಪಡವಡ ಪೋಡ ಎಂಕ್ಲಿಗೆ ಆಟ ಉಂಡು. ಕಟೀಲು ಮೇಳದ ಬಗ್ಗೆ, ಕಟೀಲು ಮೇಳದ ದೇವರ ಬಗ್ಗೆ, ಕಟೀಲು ಮೇಳದ ಕಲಾವಿದರ ಬಗ್ಗೆ ಸಾರ್ವಜನಿಕವಾಗಿ ಯಾರು ಏನೇ ಅಂದರೂ ಕೂಡ ತಕ್ಷಣ ಪ್ರತಿಕ್ರಿಯಿಸ್ತಿದ್ರು. ಹೀಗೆ ಕಟೀಲು ಮೇಳದ, ಕಟೀಲು ದೇವಳದ, ಯಕ್ಷಗಾನದ ಅನನ್ಯ ಆರಾಧಕನಾಗಿ, ಅನನ್ಯ ಭಕ್ತನಾಗಿ ತೊಡಗಿಸಿಕೊಂಡಂತಹ ಚೇತನ. ನಗುನಗುತ್ತಲೇ ಮಲಗಿದವರು ಅವರು. ಯಾವತ್ತೂ ಹೇಳ್ತಾ ಇದ್ದವರು, ತೆಲಿಕೆ ಎಂಕ್ಲಿಗೆ ಬೊಲ್ಪ ಅವಡನ್ಯಾರೆ ಅಂತ. ಎಷ್ಟು ಚಂದ ವಾಕ್ಯ ನೋಡಿ, ತೆಲಿಕೆ ಎಂಕ್ಲಿಗೆ ಬೊಲ್ಪ ಅವಡನ್ಯಾರೆ ಅಂತ. ನಗುವೇ ಬೆಳಕಾಗಲಿ ಎನ್ನುವಂತಹ ಸಿದ್ಧಾಂತದೊಂದಿಗೆ ನೀನೆಲ್ಲ ಕಳ್ಕೊಂಡ್ರೆ ನಿನಗೆ ಯಾರ ಗತಿ ಉಂಟು ಎನ್ನುವಂತಹ ಯಶೋಮತಿ ಏಕಾವಳಿ ಅನ್ನೋ ಒಂದು ಪ್ರಸಂಗದಲ್ಲಿ ನಾನು ಕೇಳಿದಾಗ ಅವರು ಉತ್ತರ ಇತ್ತು, ಎಲ್ಲವನ್ನೂ ಕಳ್ಕೊಂಡವನಿಗೆ ಬೆಳಕು ಬಟ್ಟೆ ಆಗುತ್ತದೆ ಅಂತ. ಅದು ಯಾರು ಹೇಳಿಕೊಟ್ರು, ಆ ಕ್ಷಣದಲ್ಲಿ ಎಲ್ಲಿಂದ ಸ್ಫುರಿಸಿತೋ ನನಗೆ ಗೊತ್ತಿಲ್ಲ. ಎಲ್ಲವನ್ನು ಕಳ್ಕೊಂಡವನಿಗೆ ಬೆಳಕು ಬಟ್ಟೆ ಆಗುತ್ತದೆ ಅಂತ ಉತ್ತರ ಹೇಳಿದರು. ಅದನ್ನು ನಾನು ಮತ್ತೆ ಚೌಕಿಯಲ್ಲಿ ತುಂಬ ಮೆಚ್ಕೊಂಡು ಹೇಳಿದಾಗ ಆತ ಮಾತಾಡ್ಕೊಂಡು ಹೆಂಗೆ ಗೊತ್ತಿದ್ದೇನಾರೆ ಹೆಂಗೊಂಜಿ ನೆನಪಿಗೆ ಬತ್ತಂಡು ಐನ್ ಪಂಡೆ ಅಂತ. ಈ ನೆನಪಿಗೆ ಬರಬೇಕು ಅಂತಾದರೆ ಯಾವತ್ತೂ ಯಾರು ಹೇಳಿದ್ದನ್ನಷ್ಟು ನೆನಪಿಟ್ಟುಕೊಳ್ತಾರೆ ಅಂತ. ಬೆಳಕೇ ನನಗೆ ದಾರಿ. ಯಾವುದು ಬೆಳಕು ಅಂತ ಕೇಳಿದರೆ ಕಟೀಲಮ್ಮ ನನಗೆ ಬೆಳಕು ಅಂತ. ಅವಳು ತೋಡಿದ ದಾರಿಯಲ್ಲಿ ಸಾಗುವವ ನಾನು ಅಂತ. ಎಲ್ಲಿ ತನಕ ನಾವು ಉಸಿರಾಡ್ತಾ ಇರ್ತೇನೋ ಅಲ್ಲಿ ತನಕ ನನಗೆ ಯಕ್ಷಗಾನವೇ ಉಸಿರು ಅಂತ. ಅದರಿಂದಲೇ ಯಕ್ಷಗಾನವೇ ಅವರಿಗೆ ಅನ್ನ,
ಹಸು, ಅಮೃತ, ಆತ್ಮ ಉಳಿದೆಲ್ಲವೂ ಕೂಡ ಅವರಿಗೆ ಸಾಧಾರಣವಾಗಿ ಎಷ್ಟೋ ತುಳು ಪ್ರಸಂಗಗಳಲ್ಲಿ, ಎಷ್ಟೋ ಕನ್ನಡ ಪ್ರಸಂಗಗಳಲ್ಲಿ ತೊಡಗಿಸಿಕೊಂಡವರು. 60 ವರ್ಷ ಆದ ನಂತರವೂ ಕೂಡ ರತಿ ಕಲ್ಯಾಣದ ಕೌಂಡ್ಲಿಕನಾಗಿ ಅಬ್ಬರಿಸಿದವರು. ಒಂದಿನಿತೂ ರಂಗಸ್ಥಳದಲ್ಲಿ ಉದಾಸೀನವನ್ನು ತೋರದವರು. ಏನೇ ದೊಡ್ಡ ಸಮಸ್ಯೆಯನ್ನಾದರೂ ನಗನಗುತ್ತಲೇ ಪರಿಹಾರ ಪರಿಹರಿಸುವಂಥ ನಿಟ್ಟಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಕಲಾವಿದರಿಗೆ, ಕಲಾವಿದರ ಕಷ್ಟಕ್ಕೆ ಅತ್ಯಂತ ಬೇಗ ಸ್ಪಂದಿಸುತ್ತಿದ್ದಂತಹ ಅನೇಕ ಹಿರಿಯ ಕಲಾವಿದರ ಒಟ್ಟಿನ ತಿರುಗಾಟದಿಂದ ಪಾತ್ರಕಲ್ಪನೆಯಲ್ಲಿ ಹೊಸತೊಂದನ್ನು ಯೋಚಿಸ್ತಾ ಇದ್ದಂತಹ ಮುಂಡಾಜೆ ಸದಾಶಿವ ಶೆಟ್ಟರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ. ಅವರು ನಿರ್ವಹಿಸಿದಂತಹ ಕೆಲವು ಅಪೂರ್ವ ಪಾತ್ರಗಳು, ಆ ಪಾತ್ರಗಳ ಅಧ್ಯಯನವನ್ನು ಕಿರಿಯರು ಮಾಡುತ್ತಾ ಅವರು ನಿಷ್ಠೆಯಿಂದ ತೊಡಗಿಸಿಕೊಂಡ್ರೆ ಅದು ನಮ್ಮಂಥ ಕಿರಿಯರು ಅವರಿಗೆ ನೀಡುವಂತಹ ದೊಡ್ಡ ಗೌರವ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಆ ಮಹಾಚೇತನಕ್ಕೆ, ಮೇಳಕ್ಕೆ, ಮೇಳದ ಕಲಾವಿದರಿಗೆ, ಮೇಳದ ಯಜಮಾನರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂತಹ ಮುಂಡಾಜೆ ಸದಾಶಿವ ಶೆಟ್ಟರ ಆ ಮಹಾಚೈತನ್ಯಕ್ಕೆ ಕೈಮುಗಿತಾ ವಿನಮಿಸ್ತೇನೆ. ನಮಸ್ತೆ. 80ನೇ ಇಸವಿಯಿಂದ ನನಗೆ ಒಡನಾಟ, ನಿಮಗೆ ಮಕ್ಕಳಿಗೆ ಗೊತ್ತುಂಟು ಅಂತ ನನಗೆ ಗೊತ್ತಿಲ್ಲ. ಅಡೂರು ಎಲೆಕ್ಟ್ರಿಕಲ್ಸಲ್ಲಿದ್ದೆ ನಾನು. ಅವರು ಟ್ರಿಮ್ ಶೇವ್, ಚಂದ ಡ್ರೆಸ್ಸು, ಇನ್ ಶರ್ಟು, 2 ಸಲ ಮಡಚಿದ ಇಡೀ ಕೈ ಅಂಗಿ, ಒಂದು ಸಣ್ಣ ಪರ್ಸ್ ಹಿಡ್ಕೊಂಡು ಕಡಿರುದ್ದಿ ಅವರ ಮಾರ್ಗದಿಂದ ಬರುವುದು. ನಾನು ಅಡೂರು ಎಲೆಕ್ಟ್ರಿಕಲ್ಸಿನ ಆಫೀಸಿನಲ್ಲಿದ್ದೆ. 80ನೇ ಇಸವಿಯ ಸದಾಶಿವ ಶೆಟ್ಟರು. ಸರಿಯಾ ದಾಸಪ್ಪಣ್ಣ? ನಿಮ್ಗೆ ಗೊತ್ತುಂಟು. ಏನು ಪರ್ಸನಾಲಿಟಿ, ನಗೆ, ನಮಸ್ಕಾರ, ಮಾತು, ಕುಶಲ ಸಂಭಾಷಣೆ, ಸರಸ ಸಂಭಾಷಣೆ, ಇದು ಸದಾಶಿವ ಶೆಟ್ಟರು. 2 ದುಡಿಮೆ ಮಾಡಿದ್ದಾರೆ. ಒಂದು ಕಲೆಯಲ್ಲಿ ಕೃಷಿ, ಇನ್ನೊಂದು ಕೃಷಿಯಲ್ಲಿ ಕಲೆ, 2 ಮಾಡಿದ್ದಾರೆ ಸದಾಶಿವ ಶೆಟ್ಟರು. ನನ್ನ ಸಣ್ಣ ಲೇಖನದಲ್ಲಿ ಬರೆದಿದ್ದೇನೆ, ಯಕ್ಷಗಾನ ರಂಗಸ್ಥಳದಲ್ಲಿ ವ್ಯವಸಾಯ ಮಾಡಿ, ಹಗಲಿಡೀ ತೋಟದಲ್ಲಿ ದುಡಿಮೆ ಮಾಡಿ, ಒಳ್ಳೆ ಕೃಷಿ ಮಾಡಿ, ಈಗ ಅದನ್ನು ಇಟ್ಕೊಳ್ಳಿಕ್ಕೆ ಅವ್ರಿಗೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಇದು ಸದಾಶಿವ ಶೆಟ್ಟರು. ಕುಟುಂಬ ಲೋಲುಪತೆ, ಮಕ್ಕಳಿಗೆ ಎಜುಕೇಷನ್, ಇವತ್ತು ಕಾಣ್ತದಲ್ಲ ಮಕ್ಕಳು ಹೇಗಿದ್ದಾರೆ ಅಂತ, ಮಗಳು, ಅಳಿಯ ಇತ್ಯಾದಿ. ಇದು ಸದಾಶಿವ ಶೆಟ್ಟರು. ಹವ್ಯಾಸಿಗಳಿಗೆ ಸರಿಯಾಗಿ ಒದಗುವ ಒಳ್ಳೆಯ ಹೊಂದಾಣಿಕೆಯ ವೇಷಧಾರಿ, ಮೇಳದಲ್ಲಿಯೂ ಸಮರ್ಥ ವೇಷಧಾರಿ. ಸದಾಶಿವ ಶೆಟ್ಟರು ಶಿಖರ ಒಂದು ಉತ್ತುಂಗ ಕಲಾವಿದ ಅಂತ ನಾ ಹೊಗಳುವುದಿಲ್ಲ. ಡಿಸ್ಟಿಂಕ್ಷನ್ ಎಬವ್ 80, ಯಾವಾಗಲೂ 60 ಮಾರ್ಕಿಂಗಿಂತ ಕೆಳಗೆ ಅವರ ವೇಷಕ್ಕಿಲ್ಲ. ರಂಗಸ್ಥಳದಲ್ಲಿ ಬೀಸು ನಡೆ, ತೆಂಕುತಿಟ್ಟಿನ ಸಾಂಪ್ರದಾಯಿಕವಾದ ನೃತ್ಯ ವಿಧಾನಗಳು, ದೇಹ ಭಾಷೆ, ಯಥಾಹಸ್ತ ದತ್ತಾದೃಷ್ಟಿ, ಮುಖದಲ್ಲಿ ವಿಕಾರ, ಸಿಡುಕಿಲ್ಲ, ಪ್ರಫುಲ್ಲ ಮುಖಮುದ್ರೆ, ಡ್ರೆಸ್ಸು ಕಟ್ಟುವುದರಲ್ಲಿ ಚೊಕ್ಕ, ಎಲ್ಲಿ ಬಾಲಮುಂಡು ಪಕ್ಕಡಿ ವೇಷಕ್ಕಿರಬೇಕು, ಎಲ್ಲಿ ಅಂದರೆ ಅದು ನಮ್ಮ ಇಜಾರಿನ ಮೊಣಕಾಲಿನಿಂದ 2 ಬೆರಳು ಕೆಳಗೆ, ಅದೀಗ ಮೊಣಕಾಲಿನಿಂದ ಮೇಲೆ ಹೋಗಿದೆ. ಈಗ ಕಿರೀಟ ವೇಷಕ್ಕೆ ಗೆಜ್ಜೆಯಿಂದ 2 ಬೆರಳು ಮೇಲೆ, ಬಣ್ಣದ ವೇಷಕ್ಕೆ ಗೆಜ್ಜೆಯಿಂದ ಕೆಳಗೆ. ತಪ್ಪಾದರೆ ದಾಸಪ್ಪಣ್ಣ ಹೇಳಿ. ಈಗ ಬಾಲಮುಂಡೆ ನೀವು ಒಂದು ಬಾಲಮುಂಡಿನಲ್ಲಿ 2 ಮಾಡಬಹುದು ಯಜಮಾನ್ರೆ, ಯಾಕೆ ಅರ್ಧ ಬಾಲಮುಂಡು ಜಟ್ಟಿಯ ಒಳಗುಂಟು. ಈ ಯಕ್ಷಗಾನದ ವೇಷಭೂಷಣದ ಸಂಪ್ರದಾಯ ಏನುಂಟು ಇದನ್ನು ನಿಖರವಾಗಿ ಬಲ್ಲವರು ಸದಾಶಿವಣ್ಣ. ನಾನು ಮೊನ್ನೆಂದವರ ವೇಷ ನೋಡಿದೆ ಅನೇಕ ಸಲ. ಆ ಕಲಾವಿದ ನಿರ್ಗಮಿಸಿದ ಮೇಲೆ ತುಣುಕುಗಳು ವಿಡಿಯೋದಲ್ಲಿ ಬರೋದು, ಇಲ್ಲದೆ ವಿಡಿಯೋದಲ್ಲಿ ಬರಲೇ ಇಲ್ಲ. ನನಗೆ ಭಾರಿ ಬೇಸರ. ಒಳ್ಳೆ ಸಮರ್ಥ ಕಲಾವಿದರದ್ದು ಎಷ್ಟುಂಟು ದಾಸಪ್ಪಣ್ಣ ನಿಮ್ಮದು ವಿಡಿಯೋದಲ್ಲಿ? ನಿಮ್ಮ ಕೋಟಿ ಎಷ್ಟುಂಟು ಮನವರೇ? ಸದಾಶಿವ ಅತ್ಯಂತ ಸಮರ್ಥ ವೇಷಧಾರಿ. ಮತ್ತು ಅವರು ಕ್ಲಾಸ್ ಮಾಡ್ತಿದ್ರು ಉಡುಪಿ, ಆಮೇಲೆ ಮುಂಡಾಜೆ, ಇನ್ನು ಮಂಗಳೂರು, ಇಲ್ಲಿ ಕಡೆಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ತುಂಬ ಸರಳ ವ್ಯಕ್ತಿ. ಅವರ ಕಿರೀಟ ವೇಷ, ಅವರ ಸ್ತ್ರೀ ವೇಷ, ಅವರ ಪಕಡಿ ವೇಷ, ಅವರ ಚಂಡಮುಂಡರು, ದೇವಿ ಮಹಾತ್ಮೆಯಲ್ಲಿ ಎಲ್ಲ ಪಾತ್ರ ಮಾಡುವ ಸಾಮರ್ಥ್ಯ. ದೇವೇಂದ್ರ ಇರ್ಬೋದು, ರಕ್ತಬೀಜ ಇರ್ಬೋದು, ವಾದಿಯವರು ಹೇಳಿದರು, ಅಥವಾ ಮಧುಕೈಟಬರ್ ಇರ್ಬೋದು, ಚಂಡಮುಂಡರು ಇರ್ಬೋದು, ದೇವಿ ಇರ್ಬೋದು, ವಿಷ್ಣು ಇರ್ಬೋದು, ಬ್ರಹ್ಮ ಇರ್ಬೋದು, ಎಲ್ಲ ಪಾತ್ರ ಮಾಡುವ ಸಮರ್ಥ ವೇಷಧಾರಿ. ಅದು ಮೇಳಕ್ಕೆ ಸೌಲಭ್ಯ, ಕಲಾವಿದನಿಗೆ ಕೊರತೆ. ಕಲಾವಿದನಿಗೆ ಬ್ರ್ಯಾಂಡ್ ಯಾವುದು? ಆವಾಗ ಸೌತೆಕಾಯಿ ಆಗೋದು, ಇವತ್ತು ಪಲ್ಯ, ನಾಳೆ ಸಾಂಬಾರು, ನಾಳದು ಪಚ್ಚಡಿ ಆಗೋದು. ಇದು ಸದಾಶಿವ ಶೆಟ್ಟರು. ಈ ಪೌರಾಣಿಕದ ಕಲ್ಪನೆಯಿಂದ ಅವರು ಮಧುರ ಮೇಳದಲ್ಲಿದ್ದರು. ಅವರ ಅತಿಕಾಯ ಸುಬ್ರೇವಳ್ರ ಇಂದ್ರಜಿತ್ತು ಆಗ್ತಿತ್ತು. ನಾನು ಅವಾಗ ಗೆಸ್ಟ್ ಹೋಗ್ತಿದ್ದೆ, ಹನುಮಂತ ಇತ್ಯಾದಿ ಮಾಡ್ತಿದ್ದೆ.
ಆವಾಗ ಒಬ್ಬರು ಹವ್ಯಾಸಿ ಭಾಗವತರು ನೋಡಿದನಯ್ಯೋ ಹನುಮಕ್ಕೆ ಬಾಯ್ತಾಳ ಕೊಟ್ಟರು ಸೀತೆಗೆ. ನೋಡಿದನಯ್ಯೋ ಹನುಮಂತ ಸೀತೆಗೆ ಬಾಯ್ತಾಳ. ಇವರು ಒಳಗಿಂದ ಬಂದು ಇತ್ತೇ ಒಯ್ತು ವಿಧ ತೀರ್ಥಪಾಡು ಹೇಳಿದರು. ಇದು ಸದಾಶಿವ ಶೆಟ್ಟರು. ಅಂದರೆ ಅವರಿಗೆ ಸಹಿಸಲಿಕ್ಕಾಗಲಿ, ಅಲ್ಲಿ ಬಾಯ್ತಾಳ ಇಲ್ಲ. ಪೌರಾಣಿಕ ಪ್ರಸಂಗದಲ್ಲಿ ವಿಜೃಂಭಿಸಿದ ಸದಾಶಿವ ಶೆಟ್ಟರು ಕುಂಬಳ ಮೇಳದಲ್ಲಿ ಮೆರೆದಿದ್ದಾರೆ. ಅದು ಎಂಥ ಚಂದ್ರಿಕೆ, ಕೀರ್ತಿ ಚಂದ್ರಿಕೆಯ. ಇವರೊಟ್ಟಿಗೆ ಜೊತೆ ವೇಷ ಮಾಡಿ ನೀವು ಇವರ ಆಳ್ತಂಗ ನೋಡಿ, ದಾಸಪ್ಪಣ್ಣನದ್ದು ಗಟ್ಟಿ ಶರೀರ, ಆಳ್ತನ, ಗಂಭೀರ ಸ್ವರ. ಮತ್ತು ಇವರಿಗೆ ಡ್ರೆಸ್ಸು ಕಟ್ಟುವಾಗ ಗೋಣಿ ತುಂಬಿಸೋದು ಬೇಡ, ಅವರು ಗೋಣಿ ತುಂಬಿಸಬೇಕು 5 ಕಿಲೋ. ಇವರ ಜೊತೆ ವೇಷದಲ್ಲಿ ಅತ್ಯಂತ ಸಮರ್ಥವಾಗಿ ಸದಾಶಿವ ಶೆಟ್ಟರು ವಿಜೃಂಭಿಸಿದ್ದಾರೆ. ಅದು ಇತಿಹಾಸ ಯಾರಿಗೆ ಗೊತ್ತಿಲ್ಲ, ನಾನು ಗೊತ್ತಿರೋದ ವಿಷಯ ಹೇಳೋದೀಗ, ಎಲ್ಲರಿಗೂ ಗೊತ್ತಿರುವ ವಿಷಯ ಹೇಳೋದಲ್ಲ. ವಿಜೃಂಭಿಸಿದ್ದಾರೆ. ತುಳು ಪ್ರಸಂಗಗಳಲ್ಲಿ, ಟೌನ್ ಹಾಲ್ಗಳಲ್ಲಿ ಅನೇಕ ಪ್ರಸಂಗಗಳಲ್ಲಿ 2000 ಇಸವಿಯ ಹಿಂದೆ ಸದಾಶಿವ ಶೆಟ್ಟರು ಇದ್ದರು. ಮತ್ತು ಅವರು ಲಾಬಿ ಮಾಡಲಿಲ್ಲ. ಹಾಗಾದ ಕಾರಣ ಅವರು ದೂರ ಸರಿದ್ರು. ಯಾವಾಗ ಕರ್ನೂರು ಕೊರಪ್ರೈಗಳು ಪುರಭವನ PPCಯಲ್ಲಿ ಒಳ್ಳೆ ಪ್ರದರ್ಶನ ಮಳೆಗಾಲದಲ್ಲಿ ಮಾಡುತ್ತಿದ್ದರೋ ಆ ಕಾಲದಲ್ಲಿ ವರ್ಷಕ್ಕೆ 1 ಅಥವಾ 2 ಪುರಭವನದಲ್ಲಿ ತೆಂಕು ಬಡಗಿನ ಸಮರ್ಥ ಕಲಾವಿದರನ್ನು ತಂದು ಆಟ ಮಾಡಿಸಿದ ಕೀರ್ತಿ ಸದಾಶಿವ ಶೆಟ್ಟರಿಗೆ ಸಲ್ಲಬೇಕು. ಸಮರ್ಥ ಕೂಡಾಟ, ಆಮೇಲೆ ತೆಂಕು ಬಡಗು ಇತ್ಯಾದಿ ಅನೇಕ. ತಾಳಮದ್ದಳೆಯನ್ನು ಪ್ರವೇಶ ಶುಲ್ಕ ಇಟ್ಟು ಮಾಡಿದವರು ಮೊದಲು ಸದಾಶಿವ ಶೆಟ್ಟರು, ಉಳಿದವರು ಆಮೇಲೆ. ಅವರು ಮುಂಡಾಜೆ ಉಜಿರೆಯಲ್ಲಿ ಮಾಡಿದರು, ಕಾಳಿಂಗನವರನ್ನು ಕರೆದು. ಆಮೇಲೆ ಬೆಳ್ತಂಗಡಿಯಲ್ಲಿ ಮಾಡಿದರು, ಅನ್ಯಾನ್ಯ ಕಡೆಯಲ್ಲಿ ಮಾಡಿದ್ದಾರೆ. ತಾಳಮದ್ದಳೆಯನ್ನು ಟಿಕೆಟ್ ಇಟ್ಟು ಮಾಡಿದ ಸದಾಶಿವ ಶೆಟ್ಟರು ಒಳ್ಳೆ ಸಂಘಟಕ. ಕುಂಬಳೆ ಮೇಳ, ಕದ್ರಿ ಮೇಳ, ಇನ್ನು ಯಾವ ಮೇಳ, ಆದರೆ ಅವರು ಗಟ್ಟಿ ನೆಲೆ ನಿಂತದ್ದು ಅವರದ್ದು ವಜ್ರಸ್ತಂಭ ಕಟೀಲು ಮೇಳದ ದಶಾವತಾರ ಮೇಳದಲ್ಲಿ. ಅವರು ಈ ಎಲ್ಲ ವ್ಯವಸ್ಥೆಯಿಂದ ಅವರ ಮ್ಯಾನೇಜ್ಮೆಂಟು, ಅವರ ವೇಷಗಾರಿಕೆ. ಹಾಗಾದ ಕಾರಣ ಅವರ ಸಾಮರ್ಥ್ಯ 56 ವರ್ಷ ನೋಡಿ, 5 ವರ್ಷ, 10 ವರ್ಷ, 20 ವರ್ಷ, 25 ವರ್ಷ ತಿರುಗಾಟ ಮಾಡಿದ್ದಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತದೆ. 56 ವರ್ಷದ ಸದಾಶಿವ ಶೆಟ್ಟರದ ಯಕ್ಷಗಾನದ ದುಡಿಮೆಗೆ ಏನು ಕಾರ್ಯಕ್ರಮ ಆಯಿತು? ಹಾಗಣ ಸಾಧನೆ ಎನ್ನುವುದು ಎಷ್ಟು ವರ್ಷ ತಿರುಗಾಟ ಮಾಡಿದ್ದಾನೆ ಅಂತಲ್ಲ, ಯಕ್ಷಗಾನದ ಅನುಭವ ಅವರ. ನನಗೆ ಸಂತೋಷದದ್ದು ನಿಮ್ಮ ಹತ್ರ ಹೇಳ್ತೇನೆ, ಅನೇಕ ಸಂಸ್ಮರಣಾ ಗ್ರಂಥಗಳು ಮಾಡುವುದು ಅಂತ ಆಗಲೇ ಇಲ್ಲ, ಅನೌನ್ಸ್ ಆಗಿದೆ. ಆದರೆ ಇವತ್ತು ಅವರ ಸಂಸ್ಮರಣಾ ಗ್ರಂಥವನ್ನು ಕಡಿಮೆ ಸಮಯದಲ್ಲಿ ಇವತ್ತೇ ನೀವು ರಿಲೀಸ್ ಮಾಡಿದ್ದು ಸದಾಶಿವ ಶೆಟ್ಟರಿಗೆ ಇದಕ್ಕಿಂತ ದೊಡ್ಡ ಶ್ರಾದ್ದ ಬೇಡ, ಶ್ರದ್ಧಾಂಜಲಿ ಬೇಡ. ಯಾವುದು ಘೋಷಣೆ ಆಗಿದೆ, ಎಲ್ಲರೂ ಘೋಷಣೆ ಮಾಡಿದ್ದಾರೆ ನಾವಿದ್ದೇವೆ ಅಂತ, ಆಗಲಿಲ್ಲ. ಆದರೆ ಮಕ್ಕಳೇ, ನೀವು ಇವತ್ತೇ ಮಾಡಿದ್ದೀರಿ, ಇದು ಶಾಶ್ವತವಾದ ಕೆಲಸ. ಯಾಕೆಂದರೆ ಇದು ಸಾಹಿತ್ಯ. ಇನ್ನು 100 ವರ್ಷ ಕಳೆಯುವಾಗಲೂ ಇದುಂಟು ಲೈಬ್ರರಿಯಲ್ಲಿ ನಮ್ಮ ಕೈಯಲ್ಲಿ. ಮಾತುಗಳು ಬಿದ್ದು ಹೋಗ್ತದೆ. ಹೌದೌದು, ನಿನ್ನೆ ದುಃಖ ಉಂಟು, ಇವತ್ತು ಮಾತಾಡಿದ್ದೇವೆ ನಾವಿದ್ದೇವೆ ಅಂತ. ಇನ್ನು 4-5 ದಿವಸ ಯೂಟ್ಯೂಬಿನಲ್ಲಿ, ಫೇಸ್ಬುಕ್ಕಿನಲ್ಲಿ ತುಣುಕು ಹರಿದಾಡ್ತದೆ, ಆಯಿತಾ? ಮತ್ತು ಹೊಸ ವಿಷಯ ಬರುವಾಗ ಇದು ಡಿಲೀಟ್ ಆಗ್ತದೆ. ಆದರೆ ಪುಸ್ತಕ ಶಾಶ್ವತ. ಆ ಕೆಲಸ ನೀವು ಮಾಡಿದ್ದೀರಿ. ಹಾಗಾದ್ರೆ ತುಳು ಪ್ರಸಂಗ, ಕನ್ನಡ ಪ್ರಸಂಗ, ಸಂಘಟನೆ, ಅವರು ಮ್ಯಾನೇಜ್ಮೆಂಟಿನಿಂದ ವೇಷ ಡಲ್ ಆಗಲಿಲ್ಲ, ವೇಷದಿಂದ ಮ್ಯಾನೇಜ್ಮೆಂಟ್ ವೀಕ್ ಆಗಲಿಲ್ಲ ಅಲ್ವೇ ಯಜಮಾನ್ರೆ? ಆ ಕಾರಣದ ತುಂಬ ಸಹೃದಯಿ, ಕುಟುಂಬದ ಉಪಕಾರಿ, ಸಜ್ಜನ ಎಲ್ಲವೂ ಆದ ಸದಾಶಿವ ಶೆಟ್ಟರ ಅನೇಕ ಸದ್ಗುಣಗಳಿದೆ. ನಾನವರ ಹತ್ತಿರದ ಒಡನಾಡಿ 1980ರಿಂದ 45 ವರ್ಷದ ಒಡನಾಡಿ ಸದಾಶಿವ ಶೆಟ್ಟರಿಗೆ ತುಂಬ ವೇಷ ಮಾಡಿದ್ದೇನೆ. ಅವರೊಟ್ಟಿಗೆ ಸಣ್ಣ ಪುಟ್ಟ ನನ್ನನ್ನು ಬೆಳೆಸಿದ್ದಾರೆ. ನನ್ನ ಯಕ್ಷಗಾನದಲ್ಲಿ ನಾನು ತುಂಬ ಬೆಳೆದಿದ್ದೇನೆ ಅಂತ ಹೇಳೋದಿಲ್ಲ, ಆದರೆ ಈಗ ಏನು ಬೆಳವಣಿಗೆ ಸ್ವಲ್ಪ ಆಗಿದ್ದೇನೆ. ಅದಕ್ಕೆ ಸದಾಶಿವ ಶೆಟ್ಟರ ಹಾರ್ದಿಕವಾದ ಕೊಡುಗೆ ಉಂಟು ಅಂತ ತ್ರಿಕರಣ ಅಂತಃಕರಣ ಶುದ್ಧ ಭಾವದಿಂದ ಹೇಳ್ತಾನೆ. ಅವರಿಗೆ ಅನಂತ ಪುಣ್ಯ ಫಲ, ವಿಷ್ಣು ಸಾಯುಜ್ಯ ದೊರಕಲಿ. ಗದಾಧರ ಮಹಾವಿಷ್ಣು ಸಾಯುಜ್ಯ ಕೊಡುವ ದೇವರು. ಆ ದೇವರು ಅವರಿಗೆ ಸಾಯುಜ್ಯ ಕೊಡಲಿ. ಅವರ ಅಗಲುವಿಕೆಯ ನೋವೇನಿದು, ಇದು ಮಕ್ಕಳಿಗೆ ತುಂಬಿಸುವಂಥ ಶಕ್ತಿಯನ್ನು ನಿಮ್ಮ ಮನೆ ದೇವರು ದೈವ ಕೊಡಲಿ. ಹಿರಿಯರ ಆಶೀರ್ವಾದ ಇರಲಿ. ನಮಸ್ಕಾರ. ಬಂಧುಲೆ, ವಾದ್ಯರಾಜ ಕಲ್ಲೂರಾಯರು ಮುಂಡಾಜೆ ಸದಾಶಿವ ಶೆಟ್ಟರು ಕಟೀಲು ಮೇಳುಡು ಮಲ್ತಿನಂಚಿನ ಸೇವೆ ಐತ ಬಗ್ಗೆ ನಂಗೆ ವಿವರವಾದ ಪಂಡಿರು ಅಂಡ ಆರು ಪುಟ್ಟದು ಇನಿಮುಟ್ಟ ಕೌಟುಂಬಿಕ ಜೀವನಡು ಒಂಜಿ ಸಾಮಾಜಿಕ ಜೀವನಡು ಎಂಚ ಸಾಧನೆ ಮಲ್ತೇರು ಪನ್ಪನೇನು ಒಂಜಿ ಆತು ವಿಷಯಲೇನ ನಿಕ್ಕಲ ದುಂಬುದಿಯೋಡೊಂದು ಯಾನು ಇಚ್ಛೆ ಪಡೆ ಒಂದುಲ್ಲೆ ದುಂಬತ್ತ ಆರ್ನ ಪರಿಚಯನು ಪನ್ಪುನದ ಅಂಡ ಮಂಕುಡೆ ಪರ್ತಿಪಾಡಿ ರಾಮಣ್ಣ ಶೆಟ್ಟಿ ಬೊಕ್ಕ ಮುಂಡಾಜೆ ತುಂಗಮ್ಮ ಶೆಟ್ಟಿ ದಂಪತಿಲೆಗೆ 7 ಜನ ಜೋಕುಲು, 4 ಆಣು ಜೋಕುಲು, 3 ಪೊಣ್ಣು ಜೋಕುಲು. ಪುಟ್ಟಿನ ಊರು ಮುಂಡಾಜೆ. ರಾಮಣ್ಣ ಶೆಟ್ರೆ ಒಂಜಿ ಎಲ್ಲೆ ಹೋಟೆಲ್ ಒಂದು ಜೀವನ ಮಲ್ತೊಂದಿತ್ತೇರು. ಮಲ್ಲ ಸಂಸಾರನು ಆ
ಎಲ್ಲಿಯ ಹೋಟೆಲ್ದ ಉತ್ಪತ್ತಿಡು ನಡಪಾವು ನಾವು ಭಾರಿ ಕಷ್ಟ ಅಂಚಾದ ಆ ಜೋಕ್ಲೆಗೆ ವಿದ್ಯಾಭ್ಯಾಸ ಕೊರ್ಪನಾತ್ ಸಾಮರ್ಥ್ಯ ರಾಮಣ್ಣ ಶೆಟ್ಟರ್ ಇತ್ತಿಜಿ ಅಂಚಾದ ಸದಾಶಿವ ಶೆಟ್ಟರ್ ಬೊಕ್ಕ ಆರ್ನಪಲೆ ಬಾಲಕೃಷ್ಣ ಶೆಟ್ಟರ್ ಅಕ್ಲಿನ ವಿಶೇಷವಾದ ಒಟ್ಟಿಗೆ ಪನಡಾಪುಣ ದಾಯ ಪಂಡ ರೆಡ್ಡಿ ಜನ ತನ್ನ 4ನೇ ಕ್ಲಾಸ್ದ ವಿದ್ಯಾಭ್ಯಾಸನ ಮುಗಿತಿ ಬೊಕ್ಕ ಧರ್ಮಸ್ಥಳದ ಯಕ್ಷಗಾನ ಕೇಂದ್ರಡು ಹೋದು ಅವಳು ನಾಟ್ಯಾಭ್ಯಾಸ ಕಲ್ತದು ಸದಾಶಿವ ಶೆಟ್ಟರ್ ಧರ್ಮಸ್ಥಳ ಮೇಳಗೂ ಸೇರುವರು ಬಾಲಕೃಷ್ಣ ಶೆಟ್ಟರ್ ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ಮಂಡಳಿ ಎಂದಕ್ಕೆ ಸೇರುವರು ಅಪ್ಪಗ ರಡ್ಡು ಜನಲ ಭಾರಿ ಪೊರ್ಲು ದಕ್ಕಲು ರಡ್ಡು ಜನಲ ರಡ್ಡು ಮೇಳೋಡು ದಿಂಗಣ ಹಾಕುನೆಟ್ಟು ಪ್ರಸಿದ್ಧಿನ ಪಡೆಯುತ್ತೀರು ಐಟ್ಲ ಸದಾಶಿವ ಶೆಟ್ಟರ್ ಭಾರಿ ಸ್ಫುರದ್ರೂಪಿ ಆದಿತ್ತದು ಆರು ಸ್ತ್ರೀ ವೇಷ ಮಲ್ಪನೆಟ್ಟು ಭಾರಿ ಪ್ರಸಿದ್ಧಿ ಪಡೆಯಿನಾರು ವಿದ್ಯುನ್ಮತಿ ಕಲ್ಯಾಣ ಪನ್ಪುನ ಪ್ರಸಂಗ ಪುಸ್ತಕಡು ಆರ್ನ ಸ್ತ್ರೀವೇಷದ ಭಾವಚಿತ್ರ ಇನಿಲ ಉಂಡು ಆತು ಪೊರ್ಲುದ ಸ್ತ್ರೀವೇಷ ಮಲ್ತದು ದೀರ್ಘಕಾಲ ಆರು ಧರ್ಮಸ್ಥಳ ಮೇಳೋಡು ವ್ಯವಸಾಯ ಮಲ್ತಿರು ಎರಡು ಬೊಕ್ಕ ಒಂತೆ ಸಮಯ ಬೇತೆ ಬೇತೆ ಮೇಳೋಡು ಇತ್ತದು ಕರಿನ 23 ವರ್ಷದ ದಿಂಚ ಕಟೀಲ್ ಮೇಳೋಡು ಸೇವೆ ಮಲ್ತದು ಬರೊಂದಿತ್ತಿನಾರು ಅರ್ನ ವೇಷ ಇಂಚ ನಿಖಲು ಮಾತ ತೂತರು ಕಲ್ಲೂರಾಯರ್ಲ ಪಂಡೆರು ಯಾನವೇನು ಪನಿಯರ ಪೋಪುಜಿ ಒಂಜಿ ಕಡು ಬಡತನದ ಕುಟುಂಬಡು ಪುಟ್ಟಿನಂಚಿನ ಸದಾಶಿವ ಶೆಟ್ಟರ್ ತನ್ನ ಕುಟುಂಬದ ಜವಾಬ್ದಾರಿನ ಆರ್ನ ಅಣ್ಣೆ ಬಾಲಕೃಷ್ಣ ಶೆಟ್ಟರೊಟ್ಟಿಗೆ ಸೇರೊಂದೇ ಅಕಲು ಮೇಳಗು ಸೇರ್ನೆಡ್ ದಿಂಚನೆ ತೆತ್ತೊಂಡೇರು ತನ್ನ ಸಹೋದರಿಯರಕ್ಕೆ ಮದ್ಮೆ ಮಲ್ಪುನ ಇಲ್ಲು ಕಟ್ಟುನ ಮಿಗ್ಯಾಗ ವಿದ್ಯೆ ಕೃಪನಂಚಿನ ಮಾತ ಜವಾಬ್ದಾರಿನ ನಿರ್ವಹಿಸಾವನಲ್ಪ ರಡ್ಡು ಜನದ ಪಾತ್ರಲ್ಲ ಭಾರಿ ಪ್ರಮುಖವಾದುಂಡು ಮದ್ಮೆ ಆಯಿ ಬೊಕ್ಕ ಆರು ಮೂಜಿ ಜೋಕ್ಲೆಗೆ ತನ್ನ ಮಡದಿ ಕಮಲಾಕ್ಷಿನ ಮೂಲಕ ಜನ್ಮ ಕೊರ್ಪೆರು ಎಕ್ಕಾರು ಮಾಡದ ಒಂಜಿ ಪ್ರಸಿದ್ಧ ಮನೆತನದ ಪುಣ್ಣನ ಮದ್ಮೆ ಆದ ಒಂಜಿ ಸಾಂಸಾರಿಕ ಜೀವನಗೂ ಬತ್ತಿ ಬೊಕ್ಕ ಆ ಸಂಸಾರದ ಜವಾಬ್ದಾರಿನ ಭಾರಿಯಾತ್ ಪೊರ್ಲುಡೆ ನಿಭಾಯಿಸಾಯನಾರು ಸದಾಶಿವ ಶೆಟ್ಟರ್ ಮೂಜಿ ಜೋಕ್ಲೆಗೆಲ್ಲ ಎಡ್ಡೆ ವಿದ್ಯೆ ಬುದ್ಧಿ ಸಂಸ್ಕಾರನು ಕೊರ್ತಿನಾರು ಸದಾಶಿವ ಶೆಟ್ಟರ್ ಕೇವಲ ಆರ್ನ ಸೇವೆ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಆದಿತ್ತಿನತ್ತು ತನ್ನ ಸಹೋದರಿಯರು ತನ್ನ ಬಂಧುಲು ಮಾತರೆಗಲ ಏಪಗಲ ಎಡ್ಡೆನೇ ಬಯಕಿನಂಚಿನಾರು ಸದಾಶಿವ ಶೆಟ್ಟರ್ ಆರ್ನ ಅಣ್ಣನ ಮಗಲ್ನ ಮದ್ಮೆದ ಸಂದರ್ಭಡು ಬಾಲಕೃಷ್ಣ ಶೆಟ್ಟರ್ ಪನೊಂದಿತ್ತೇರು ಯಾನು ಎನ್ನ ಜಾಗನ ಮರೆದು ಮದ್ಮೆ ಮಲ್ಪೊಡೊಂದಿತ್ತೆ ಆಂಡ ಸದಾಶಿವ ಪಂಡೆ ಅಣ್ಣ ಈರು ವಾ ಕಾರಣಗಳ ಜಾಗ ಮಾರ್ಯರ ಬಲ್ಲಿ ಈರ್ನ ಮಗಲ್ನ ಮದ್ಮೆಗೆ ಬೋಡಾಪನಂಚಿನ ವ್ಯವಸ್ಥೆ ಯಾನು ಮಲ್ಪೆ ಪಂಡದು ಧೈರ್ಯ ಪಂಡಿನಿ ಮಾತ್ರತ್ ಐಕ ಬೋಡಾಪನ ಮಾತ ಸಾಧಿತೊಜ್ಪಾದು ಜಾಗೇನು ಒರಿತೊಂದು ಎನ್ನ ಮಗಲಿಗೆ ಮದ್ಮೆ ಮಲ್ಪೆರ ಸಾಧ್ಯಾತನಂದಾಂಡ ಅವು ಸದಾಶಿವಡದೊಂದು ಬಾಲಕೃಷ್ಣ ಶೆಟ್ಟರ್ ಏಪಲಾಪನೊಂದಿತ್ತೇರು ಸದಾಶಿವ ಶೆಟ್ಟರ್ ಅಪಾರವಾಯಿನ ಒಂಜಿ ದೈವ ಭಕ್ತಿ ಆರು ಯಾನು ಇಲ್ಲೆಪ್ಪು ನಡೆದಿಂಚನೆ ತೂವೊಂದಿತ್ತಾರೇನು ಸುಮಾರು 56ನ 11ನೇ ವರ್ಷದಿಂಚ ತೂವೊಂದುಪ್ಪನಗನೆ ಆರಿಗೆ ಬಹುಶಃ ಮೇಳಗು ಸೇರ್ ನಡೆದಾತ್ರನೇ ಅಂಚಿತ್ತಿನ ಒಂಜಿ ಸಂಸ್ಕಾರ ಬತ್ತಂಡ ದಾನ್ನ ಅಂಚ ಅದೇ ಕುಟುಂಬ ಪ್ರೇಮಿಯಾದ ಕುಟುಂಬದ ಜನಕರಿಗೆ ಮಾತ ಬತ್ತಿನಂಚಿನ ದೋಷ ತೊಂದರೆಯನ್ನು ತೆರೆದು ಪ್ರಶ್ನೆ ದೀನಗ ಪುಚ್ಚಾಡಿದಲ್ಪ ಆಕಲ್ ಒಂಜಿ ಕುಟುಂಬದ ಆ ದೈವ ದೇವರು ಮಾತ ಅವು ಒಂಜಿ ಅನಾಥ ಸ್ಥಿತಿಟ್ಟುಂಡು ತೆರೆದು ಐನು ಪುನರುಜ್ಜೀವನ ಮಲ್ತದು ಐಕ್ ಬೋಡಾಪನಂಚಿನ ಗುಡಿ ಗೋಪುರ ಮಾತ ಕಟ್ಟದು ತನ್ನ ಕುಟುಂಬದ ಮಾತ ಬಂಧುಲೇನು ಒಟ್ಟು ಸೇರಿಸಾದು ಅಲ್ಪ ದೈವ ದೇವರನ ಕಾರ್ಯಕ್ರಮ ಮಲ್ಪನಲ್ಪ ಆಯ್ತ ನೇತೃತ್ವ ವಹಿಸೋನ್ನಾರು ಸದಾಶಿವ ಶೆಟ್ಟರ್ ಬಾಲಕೃಷ್ಣ ಶೆಟ್ಟರ್ ಏಪಲ ಪನೊಂದಿತ್ತೇರೆ ನಡ ಸದಾಶಿವಾಗ ಮಸ್ತ್ ಖರ್ಚಾವು ಆ ಏರ್ಲ ಕೊರ್ಪೆರಂದು ತೂಪುಜೆ ಆಯನೇ ಕೈಡ್ದು ಪಾಡ್ದು ಮಲ್ತೊಂದುಲ್ಲೆ ಎಂದು ಆಯ್ತ ಪಿರವುಡು ಇತ್ತಿನಿ ತನ್ನ ಕುಟುಂಬದಕ್ಕಲು ಮಾತ ಎಡ್ಡೆ ರೀತಿಯ ಬದುಕೊಡು ಪನ್ಪುನ ಒಂಜಿ ಮಲ್ಲ ಮನಸ್ಸು ಆತ ಮಾತ್ರ ತಂದೆ ಆರೊಂಜಿ ಎಡ್ಡೆ ಕೃಷಿಕೆ ಸಹ ಆರು ಮುಂಡಾಜೆಡ್ದು ಅಂತೆ ದೂರ ಕಡಿರುದ್ಯಾವರ ಪನ್ಪುನಲ್ಪ ಒಂಜಿ 5 ಎಕರೆ ಜಾಗದೆತ್ತೊಂದು ಅಲ್ಪ ಒಂಜಿ ಕೃಷಿ ಮಲ್ಪನೆಡು ತೊಡಗಿ ಸಾವೆಂಡರು ಆ ಕೃಷಿ ಮಲ್ಪನಲ್ಪ ಆರು ಒಂಜಿ ಅದ್ಭುತವಾದ ಐಟ್ ತನ್ನನ್ನು ತೊಡಗಿ ಸಾವುన్నారు ಒಂದು ವರ್ಷ ಪೋದು ತುನಗ ನಂಗೆ ಆ ಜಾಗನೇ ಬದಲಾದಿತ್ತು ಒಂಜಿ ರೀತಿಡು ದಿನದ 24 ಗಂಟೆಲ ಕೆಲಸ ಮಲ್ತೊಂದಿತ್ತಿನಾರು ಸದಾಶಿವ ಶೆಟ್ಟರ್ ಆಟ ಓಲ ಉಪ್ಪುಂಡು ಆಂಡ ಕಡಿರುದ್ಯಾವರೆಗೆ ದಿನಾಲ ಪೋದು ಆಯ್ತ ಮೇಲ್ವಿಚಾರಣೆ ಮಲ್ತೊಂದು ಅವು ನಡಪಾದು ಐಟೊಂದು ಜಡ್ಡ ಕೃಷಿ ಮಲ್ತದಿರಂದಾಂಡ ಆರ್ನ ಕಠಿಣವಾಯಿನಂಚಿನ ಪರಿಶ್ರಮ ಕಾರಣ
ಒವ್ವೇ ಕೆಲಸಕ್ಕೆ ಜಪ್ಪಡಾರು ಐಟ ಪಿರ ತೂಪುನ ಪ್ರಶ್ನೆ ಇಜ್ಜಿ ಐಟ್ ತಾನು ಕೈಡ್ದೇರ್ತು ಪಾಡೋಡು ಅದು ತಾನು ಏನು ತೂಪು ಜೇರಾರು ತಾನು ಮಲ್ತಿನ ಐಟ್ ಯಶಸ್ವಿ ಆವಡು ಪನ್ಪುನ ಒಂಜಿ ಮಲ್ಲ ಒಂಜಿ ಕಠಿಣ ಪರಿಶ್ರಮಿ ಆದಿತ್ತಿನಾರು ಆತ ಮಾತ್ರ ನೆನಪು ಮಲ್ಪಂಡ ಆರು ಮಲ್ಪುನಂಚಿನ ಉದ್ಯೋಗಳ್ಳ ಅತನ ವೃತ್ತಿ ಹೋಗುಂಡ ಯಕ್ಷಗಾನ ಐನ ಅಪಾರವಾದ ಆರು ಪ್ರೀತಿ ಮಲ್ತಿನಾರು ಅಪಾರವಾದ ಯಕ್ಷಗಾನವನ್ನು ಪ್ರೀತಿ ಮಲ್ತಿದ್ದೀರು 55 ವರ್ಷ ಸೇವೆ ಮಲ್ತಂಡಲ್ಲ ಆರೆಗೆ ಯಕ್ಷಗಾನ ಎಂಕ ಬೊಡಿದಿಣಂದು ಪಂತುಜೇರು ಏರೆಗೆ ತನ್ನ ವೃತ್ತಿಡು ಅಪಾರವಾಯಿನ ಗೌರವ ಉಂಡ ಪ್ರೀತಿ ಉಂಡ ಆಯೇ ಖಂಡಿತವಾದಲ ಆ ವೃತ್ತಿಡು ಯಶಸ್ಸು ಪಡೆಪೇ ಪನ್ಪನಿக்கு ಆರು ಯಕ್ಷಗಾನ ಸೇವೆಡು ಸಾಧನೆ ಮಲ್ತನನೆ ಸಾಕ್ಷಿಯಾದುಂಡು ವಾದಿರಾಜ ಕಲ್ಲೂರಾಯರ ಪಂಡಿ ಲೆಕ್ಕ ಏಪಲ ತಗ್ಗದು ಬಗ್ಗದೆ ಇತ್ತಿನಂಚಿನ ವ್ಯಕ್ತಿ ಸದಾಶಿವ ಶೆಟ್ರು ಬಸವಣ್ಣೆ ಪಂಡಿ ಲೆಕ್ಕ ಎನಗಿಂತ ಕಿರಿಯರಿಲ್ಲ ಇಂದು ಪಂಡದು ತೆರಿನಾಯನರ್ದ ಅವರನೇ ಮಾತೆರನೊಟ್ಟಿಗೆಲ ತಗ್ಗದು ಬಗ್ಗದು ನಡತೇರು DVGನ ಒಂಜಿ ಕವನ ಎಂಕಿ ಸಂದರ್ಭಡು ನೆನಪಾವೊಂದುಂಡು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದು ಏಪಲ ಬಾಗೊಂದೇ ಇತ್ತದು ಬೀಗಂದೆ ಇಲ್ಲದ ಕಲೆಗೆ ಮಾತ್ರತ್ತು ಮಾತರೆಗಳ ಮಲ್ಲಿಗೆದ ಪೂತೆಲಕ ಪ್ರೀತಿದಾರ ಅದು ಕಷ್ಟೊಡಿತನ ಕೆಲೆಗೆ ಸಹಾಯ ಮಲ್ತೊಂದು ಮಾತೆರನೊಟ್ಟಿಗೆಲ ಒಂಜಾದ ಬದುಕಿನಂಚಿನ ಸದಾಶಿವ ಶೆಟ್ರನಂಚಿ ಜೀವನ ಮಾತೆರೆಗಳ ಮಾದರಿಯಾದುಪ್ಪನವು. ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ಬಹಂತಿ ನದಿಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಮಿದ ಶರೀರಂ. ಈ ಶುಭಾಷಿತನು ಸರಿಯಾದ ಅರ್ಥ ಮಲ್ತೊಂದು ಪರೋಪಕಾರಾರ್ಥಗಾದರೆ ಬದುಕಿನಂಚಿನ ಸದಾಶಿವ ಶೆಟ್ರನ ಆದರ್ಶ ಏಪಗುಲ ನಂಗೆ ನೆನಪುಡುಪ್ಪು ನಂಚಿನವು. ಆರು ಸೈಪುನಂಚಿನ ಪ್ರಾಯ ಅತ್ತು ಶರಣರ ಗುಣವನ್ನು ಮರಣದಲ್ಲಿ ಕಾಣುವೊಂದು ತೆರಿನಕಲ್ ಪಂಡೇರು ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣ ಒಂದು ನಮ್ಮ ದೇವರಡ ಕೇನೊಡುಗೆ ಅವರಡ್ಲ ಸದಾಶಿವ ಶೆಟ್ರಿಗೆ ಭಗವಂತೆ ಕರುಣಿಸಾದಿ ಎಂದು ಪಂಡ ಆರು ಎಡ್ಡೆ ರೀತಿಯ ಬದುಕುದೇರೆಂದು ಪನ್ಪನಕ್ಕೆ ಬೇತೆ ನಂಗೆ ಸಾಕ್ಷಿ ಬಡ್ಚಿ ಇಂಚ ಎಡ್ಡೆ ರೀತಿಯ ಬದುಕಿನಂಚಿನ ಸದಾಶಿವ ಶೆಟ್ರನ ಮರಣ ನಂಗೆ ಖಂಡಿತವಾದಲ ಆಘಾತನ ಕುರಿತನಾರನ ಕುಟುಂಬಗೂ ಆ ಬೇನೇನು ಸಹಿಸುನ ಶಕ್ತಿ ಉಪ್ಪಂದು ಆಂಡಲ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕ್ಕೂ ಹೋಗೆಂದ ಕಡೆಗೋಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ನಮ್ಮ ಕೈಟು ಓವುಲ ಇಜ್ಜಿ ಪೂರಾ ವಿಧಿನ ಕೈಟುಪ್ಪುನು ಆಂಡಲ ಪದಕುಸಿಯೇ ನೆಲವಿಹುದು ಅಂಚಾದು ಖಂಡಿತವಾದಲ್ಲ ನಂಗೆ ಭಗವಂತೆ ನನೊಂಜಿ ಸಾದಿನ ತೊಜ್ಪಾವೆ ಪನ್ಪನ ಧೈರ್ಯನು ಅರ್ನ ಜೋಕುಲು ಅರ್ನ ಬಡೆದಿ ಕುಟುಂಬಕ್ಕೆರ ಮಾತ ಆ ಮಲ್ತೊಂದು ಅರೆನ ಅಗಲಿಕೆನ ಆ ಬೇನೇನು ಸಹಿಸೊನ್ನಂಚನ ಶಕ್ತಿಯ ಕಲೆಗೆ ದೇವರು ಕೊರಡೊಂದು ಪ್ರಾರ್ಥನೆ ಮಲ್ತೊಂದು ಅರ್ನ ಆತ್ಮಗೂ ಚಿರಶಾಂತಿನ ಪರಮಾತ್ಮೆ ಕರುಣಿಸಾವಡೊಂದು ಕೆನೊಂದು